ನಾನು ಮೊದಲನೇ ಬಾರಿಗೆ ಈ ರೀತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಏನು ಮಾತನಾಡೋದಂತ ನನಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ಒಂದು 50ರ ಸಂಭ್ರಮವನ್ನು ನಾನು ತುಂಬ ಸಲ ಹೇಳೋದುಂಟು. ಒಂದು ಸಂಸ್ಥೆಯನ್ನು 50 ವರ್ಷ ನಡೆಸಬೇಕಾದ್ರೆ ತುಂಬ ಕಷ್ಟ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕುಂಟು. ಹಾಗಾಗಿ ಪ್ರಾಯಶಃ ಒಂದು ಕುಟುಂಬವನ್ನು ಅಥವಾ ಒಂದು ದಾಂಪತ್ಯ ಜೀವನವನ್ನು 50 ವರ್ಷ ನಡೆಸಬೇಕಾದರೂ ಖಂಡಿತವಾಗಿಯೂ ಕಷ್ಟ ಇದೆ ಅನ್ನುವಂಥದ್ದು. ಯಾಕೆಂದರೆ ದಾಂಪತ್ಯ ಜೀವನಕ್ಕೆ ಕಾಲು ಹಾಕಲಿಕ್ಕೆ ಕೈ ಹಾಕಲಿಕ್ಕೆ ಧೈರ್ಯ ಇಲ್ಲದಂಥ ನನ್ನಂಥ ಒಬ್ಬ ವ್ಯಕ್ತಿಗೆ ಖಂಡಿತವಾಗಿಯೂ ಇದು ಅತ್ಯಂತ ಒಂದು ಸಾಧನೆಯ ಮೇಲಿಗಲ್ಲು ಅಂತ ನಾನಂತೂ ಖಂಡಿತವಾಗಿ ಹೇಳಬೇಕು. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ದಾಂಪತ್ಯ ಜೀವನದ ಬಗ್ಗೆ ಅಥವಾ ಇವರ 50 ವರ್ಷದ ಸಂಭ್ರಮದ ಬಗ್ಗೆ ಕೇವಲ ಶುಭ ಹಾರೈಕೆಗಳನ್ನು ಹೇಳಬಹುದು, ಅಭಿನಂದನೆಗಳನ್ನು ಸಲ್ಲಿಸಬಹುದು. ನಿಮ್ಮ ಈ 50 ವರ್ಷದ ಜೀವನ ಇಲ್ಲಿರುವಂಥ ಕೆಲವರಿಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ರಿಗೂ ಪ್ರೇರಣೆಯಾಗಲಿ, ಅಭಿನಂದನೆಯಾಗಲಿ, ತಮ್ಮ ಇದೇ ರೀತಿಯ ಮಾರ್ಗದಲ್ಲಿ ನಡೆಯುವಂತೆ ಆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತಾ, ನನ್ನ ಹತ್ರ ಹೆಚ್ಚೇನು ಮಾತಾಡಲಿಕ್ಕೆ ರಾಜ್ಯಕ್ಕದವರು ಮಾತಾಡೋದು ಹೇಳಿದ್ರೆ ರಾಜ್ಯಕ್ಕೆ ಸಿಕ್ಕಿದರೆ 1 ಗಂಟೆ ಭಾಷಣ ಮಾಡಲಿಕ್ಕೆ ಆಗ್ತದೆ. ಚೌಟ್ರು ಹೇಳಿದಾಗೆ ಒಂದು ವಿಶೇಷವಾದ ಕಾರ್ಯಕ್ರಮ. 50 ವರ್ಷ ಮದುವೆಯಾದವರು, ಮದುವೆಯಾಗಿ 50 ವರ್ಷ ಆದವರು ತುಂಬ ದಂಪತಿಗಳು ಇದ್ದಾರೆ, ಯಾರು ಇಲ್ಲ ಅಂತಲ್ಲ. ನಾವು ಕೂಡ ಹತ್ರ 15, 18, 20 ವರ್ಷವರೆಗೆ ಮುಟ್ಟಿದ್ದೇವೆ, ಸಾಗ್ತಾ ಇದ್ದೇವೆ ಗಾಡಿ. ಚೌಟ್ರೆ ಮದುವೆ ಆಗಬಾರ್ದು ಅಂತ ಹೇಳಿಲ್ಲ, ಗಾಡಿ ಒಮ್ಮೆ ಸ್ಟಾರ್ಟ್ ಆದ ಮೇಲೆ ರನ್ ಆಗ್ತಾ ಇರ್ತದೆ. ನೀವು ಅದಕ್ಕಾಗಿ ಮದುವೆ ಆಗದೆ ಇರಬೇಡಿ. ನಾವೆಲ್ಲ ಶುಭ ಹಾರೈಕೆ ಇದೆ, ನೀವು ಮದುವೆ ಇನ್ನೂ ಆಗ್ಬೋದು. ಈಗ ಎಷ್ಟು ಹುಡುಗಿಯರು ಕಾಯ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ, ಮದುವೆ ಆಗೋದಿದ್ರೆ. ಹೆಂಗ ಸರ್? ಇಲ್ಲ ಅಷ್ಟು ಏಜ್ ಆಗಲಿಲ್ಲ ಅವರಿಗೆ, ಹುಡುಗಿಯರೇ ಕಾಯ್ತಾ ಇದ್ದಾರೆ. ನೀವು ಮದುವೆ ಆಗಿ ನೋಡಿಸ್ತಾರೆ. ನೆಕ್ಸ್ಟು ಇನ್ನು 1-2 ವರ್ಷದ ಒಳಗೆ ನೆಕ್ಸ್ಟು ಚುನಾವಣೆ ಬರೋವರೆಗೆ ನಾವು ಅವರು ಸೇರಿ ಮದುವೆ ಮಾಡ್ತೇವೆ ಚೌಟ್ರಿಗೆ. ಹಾಗೆ ಇರಬಾರ್ದು. ಒಂಟಿತನದ ಜೀವನ ಸ್ವಲ್ಪ ಸಮಯ ಒಳ್ಳೆಯದು ಕಾಣ್ತದೆ, ಆ ನಂತರ ಅದು ಒಳ್ಳೆಯದಾಗ್ತಾ ಹೋಗ್ತದೆ. ಸಂಟಿಕೊಂಡು ಒಂದು ಕೋಣ ಆ ಕಡೆ ಎತ್ತಿದ್ರೆ ಒಂದು ಕೋಣ ಈಗ ಎತ್ಕೊಂಡು ಹೋಗ್ತದೆ ಆ ಕಡೆ, ಅದಕ್ಕೇನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಇರ್ತದೆ ಆ ಕಡೆ ಈ ಕಡೆ ಅಡ್ಜಸ್ಟ್ಮೆಂಟು ಎಲ್ಲ ಮಾಡಿಕೊಂಡು ಹೋಗಬೇಕು. ಅವರು ಹೇಳಿದನ್ನು ನಾವು ಸ್ವಲ್ಪ ಕೇಳಬೇಕಾಗ್ತದೆ, ನಾವು ಹೇಳಿದನ್ನು ಅವರು ಸ್ವಲ್ಪ ಕೇಳಿಕೊಂಡು ಹೋದರೆ ಜೊತೆಯಲ್ಲಿ ಸಾಕ್ತದೆ. ಈಗ ಇವರೆಲ್ಲ ನೀವು ಹೇಳಿದ್ರಲ್ಲ, ಎಲ್ಲ ಕ್ರೀಮ್ಡ್ ಆಡಿಯನ್ಸ್ ಅಂತ. ಇವರೆಲ್ಲ 50 ವರ್ಷ ಮದುವೆ ಆಗಿ 2 ಮಕ್ಕಳು 3 ಮಕ್ಕಳು ಮಾಡಿದವರು ಇರೋದು. ಈಗ ಮಾತ್ರ ಒಂದೊಂದು ಮಕ್ಕಳು ಅಸ್ತಿ, ಹಿಂದೆಲ್ಲ 3, 4, 5 ಮಕ್ಕಳು ಮಾಡಿದವರು ಯಾರಿದ್ದಾರೆ? ಅದು ಕಂಟಿನ್ಯೂಸ್ ನಡೀತದೆ. ಒಳ್ಳೆಯದಾಗಲಿ. ನಾವೆಲ್ಲ ಸೇರಿ ಚೌಟ್ರಿಗೆ ಮದುವೆ ಮಾಡೋಣ ನೆಕ್ಸ್ಟ್ 1 ವರ್ಷದ ನಂತರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು, ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.